ಕಲಾ ತಂಡವನ್ನ ಕಟ್ಟಿಕೊಂಡು ಸುಮಾರು 45 ತುಳು ನಾಟಕಗಳನ್ನ ತುಳು ರಂಗಭೂಮಿಗೆ ನೀಡಿದಂತಹ ಒಬ್ಬ ನಿರ್ದೇಶಕ, ನಟ. ಅದೇ ರೀತಿ ವಿಶೇಷತೆ ಅಂತ ಹೇಳಿದ್ರೆ ನಿರ್ದೇಶಿಸುವುದು ಅವರೇ, ನಟಿಸಿದ್ದಾರೆ, ಅದನ್ನು ಪ್ರೊಡಕ್ಷನ್ ಕೂಡ ಮಾಡಿದ್ದಾರೆ. ಇಂತಹ ಒಂದು ಉತ್ತಮ ಕಲಾವಿದ ನಮ್ಮ ಊರಿನ ಪ್ರತಿಭೆ. ಅವರನ್ನು 2012 ನಂತರ ತಿಳಿಕೆದ ಬಳ್ಳಿ ಎನ್ನುವಂತಹ ತುಳು ಫಿಲ್ಮಿನ ಮೂಲಕ ತುಳು ಚಿತ್ರರಂಗವನ್ನ ಪ್ರವೇಶಿಸಿ ಸುಮಾರು 15 ತುಳು ಚಿತ್ರವನ್ನ ನಿರ್ದೇಶಿಸಿ ಅದರಲ್ಲಿ ನಟಿಸಿ ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. 2022ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಅವರನ್ನ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದ್ದಾರೆ. ಅದೇ ರೀತಿ ನಮ್ಮ ಊರಿನ ಹಿರಿಯರಾದ ಅಮೃತ್ ಸೋಮೇಶ್ವರ್ ಸರ್ ಅವರಿಗೆ ಒಂದು ಬಿರುದನ್ನು ನೀಡಿರುತ್ತಾರೆ, ತಿಳಿಕೆದ ಬಳ್ಳಿ ಅನ್ನುವಂಥದ್ದನ್ನ. ಆ ತಿಳಿಕೆದ ಬಳ್ಳಿಯನ್ನ ಸೆಲೆಕ್ಟ್ ಮಾಡಿದ್ದು ನಮ್ಮ ಅಮೃತ್ ಸೋಮೇಶ್ವರ್ ಸರ್ ಅಂತ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ಅವರನ್ನ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಹಲಸು ಮಾವು ಮೇಳ ಇದಕ್ಕೆ ನಮ್ಮ ಕೋಟೆಗಾರ್ ಬ್ಯಾಂಕ್, ಅದೇ ರೀತಿ ತುಳು ಸಿರಿಕೂಟ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ.